ವೇಣೂರು ಮಹಾಮಸ್ತಕಾಭಿಷೇಕದ ಭಕ್ತರಿಗೆ ರುಚಿ ಶುಚಿಯಾದಂಥ ಆಹಾರವನ್ನು ಕೊಡಲಾಗತ್ತೆ. ಮಧ್ಯಾಹ್ನದ ಭೋಜನ, ರಾತ್ರಿಯ ಉಪಹಾರ ಎಲ್ಲವೂ ಕೂಡ ತಯಾರಿ ಆಗ್ತಾ ಇರುವಂತಹದ್ದು ಇಲ್ಲಿ. ಬಹಳ ವಿಶೇಷವಾಗಿ ಭೋಜನಾಲಯ ಅಥವಾ ಪಾಕಶಾಲೆ ಹೇಗಿದೆ ಅನ್ನುವಂಥದ್ದು. ಯಾಕೆಂತಂದರೆ ಯಾವ ರೀತಿಯಾಗಿ ಇಲ್ಲಿ ಅಡುಗೆಯ ತಯಾರಿಗಳಾಗ್ತಾ ಇದೆ ಅನ್ನುವಂಥದ್ದು ನೋಡಿ. ಆರಂಭದಲ್ಲೇ ನೋಡ್ತಾ ಇದ್ದೀರಿ, ಇವತ್ತು ಇದು ನಾಳೆಗೆ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಒಂದಷ್ಟು ತರಕಾರಿಗಳನ್ನು ಇಲ್ಲಿ ಕಟ್ ಮಾಡ್ತಾ ಇರುವಂಥದ್ದನ್ನೆಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ತರಕಾರಿಗಳನ್ನು ಇಲ್ಲಿ ಹಚ್ಚಲಾಗ್ತಾ ಇದೆ. ಅದರ ಜೊತೆಗೆ ಈ ಕಡೆ ಈ ತರಕಾರಿಗಳನ್ನು ಶೇಖರಿಸಿಟ್ಟು ಅದನ್ನು ತೊಳೆಯೋದಕ್ಕೆ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೆ ರೆಡಿ ಮಾಡಿಟ್ಟಿರುವಂಥ ಟೊಮೆಟೊ ಇರ್ಬೋದು ಇತ್ಯಾದಿ. ಇಲ್ಲಿ ಹಾಲು, ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಲಿನ ಅವಶ್ಯಕತೆ ಇಲ್ಲಿರುತ್ತೆ. ಅದರ ಜೊತೆಗೆ ಅಲ್ಲಿ ರುಬ್ಬುವಂಥದ್ದು ಇರ್ಬೋದು, ಭಾಳ ಹೆಚ್ಚಾಗಿ ಇಲ್ಲಿ ಇಲ್ಲೆಲ್ಲ ರುಬ್ತಾ ಇದ್ದಾರೆ. ನಿರಂತರವಾಗಿ ರನ್ ಆಗ್ತಾ ಇರುತ್ತೆ. ಜೊತೆಗೆ ರುಬ್ಬಿದಂಥದ್ದನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಿ, ರನ್ ಆಗ್ತಾ ಇರುತ್ತೆ. ಜೊತೆಗೆ 4-5 ಗ್ರೈಂಡರ್ಗಳು ನಿರಂತರವಾಗಿ ರನ್ ಆಗ್ತಾ ಇರುತ್ತೆ. ಏನು ಮಾಡೋದು, ಅರ್ಜೆಂಟ್ ಕೆಲಸ ಬೇಕಲ್ವಾ? ಹೌದು. ಎಂತ ಆಗ್ತಿದೆ ಈಗ? ಎಂತೆಲ್ಲ ರನ್ ಆಗ್ತಿದೆ? ಮಸಾಲೆ, ಚಟ್ನಿ. ಮಸಾಲೆ ಮತ್ತು ಚಟ್ನಿ. ಹೌದು ನೋಡಿ, ಒಂದು ಈ ಕಡೆಯಿಂದ ಮತ್ತೆ ನಾವು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಯಾವ ರೀತಿಯಾಗಿ ತಯಾರಿಗಳು ಆಗ್ತಾ ಇದೆ ಅನ್ನುವಂಥದ್ದು. ಬೋಂಡ ಮಾಡ್ತಾ ಇದ್ದಾರೆ. ಇದು ಏನು ಮಾಡ್ತಾ ಇದ್ದೀರಿ? ಅಂಬಡೆ ಬಿಡ್ತೈತೆ. ಅಂಬಡೆ ಬಿಡ್ತಾ ಇದ್ದೀರಿ. ಎಷ್ಟು ಅಂಬಡೆ ಈಗ ಬಿಟ್ಟಾಯ್ತು? ಒಟ್ಟು 60,000. 60,000. ಒಂದಲ್ಲ ಎರಡಲ್ಲ, 60,000 ಅಂಬಡೆ. ನೋಡಿ ಅಲ್ಲಿ ಪಂಚೇಶ್ವರ ತೋರಿಸಿ ಅಂಬಡೆಯ ರಾಶಿ ನೀವು ನೋಡ್ತಾ ಇದ್ದೀರಿ. ಒಂದಲ್ಲ ಎರಡಲ್ಲ, 60,000 ಅಂಬಡೆ. 60,000 ಅಂಬಡೆಯನ್ನು ಬಿಡ್ತಾ ಇದ್ದಾರೆ ನೋಡಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂಬಡೆ ಬಿಡುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ಅಂಬಡೆ ಬಿಡುವಂಥ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಹಳಷ್ಟು ಜನ ಎಲ್ಲರೂ ಸೇರಿಕೊಂಡು ಅಂಬಡೆಯನ್ನು ಬಿಡ್ತಾ ಇದ್ದಾರೆ. ಬಹಳಷ್ಟು ಜನ ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಅಂಬಡೆಯನ್ನು ನಿರಂತರವಾಗಿ ಬಿಡುವಂಥದ್ದು. ಅದರ ಜೊತೆಗೆ ಅಲ್ಲಿ ಮತ್ತೊಂದಷ್ಟು ಗ್ರೈಂಡರ್ಗಳು ರನ್ ಆಗ್ತವೆ. ಅದರ ಜೊತೆಗೆ ಅಲ್ಲಿ ತುರಿಮನೆಯಲ್ಲಿ ಒಂದು ರುಬ್ತಾ ಇದ್ದಾರೆ. ಅದರ ಜೊತೆಗೆ ಬನ್ನಿ, ಇಡ್ಲಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಇಡ್ಲಿ ಈಗ ಸಂಜೆಯ ಉಪಹಾರಕ್ಕೆ ಫಲಾರಕ್ಕೆ ಇಡ್ಲಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಇಡ್ಲಿ ತಯಾರಿ ಮಾಡ್ತಾ ಇರುವಂಥದ್ದು. ಇಡ್ಲಿಯನ್ನು ಎಬ್ಬಿಸಿ ಇಲ್ಲಿ ಹಾಕ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಭಾಳ ವಿಶೇಷವಾಗಿ ಇಲ್ಲಿ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಬೆಳಗ್ಗೆ ಊಟೋಪಚಾರದ ವ್ಯವಸ್ಥೆ, ಸಂಜೆ ಉಪಹಾರದ ವ್ಯವಸ್ಥೆ, ಸಹಸ್ರಾರು ಮಂದಿಗೆ ಇಲ್ಲಿ ಉಪಹಾರದ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು. ಇಡ್ಲಿಯನ್ನು ತೆಗೆದು ಹಾಕ್ತಾ ಇದ್ದಾರೆ ನಿರಂತರವಾಗಿ. ಇಡ್ಲಿ ಸೆಕ್ಷನ್ನಲ್ಲಿಯೇ ಒಂದು 10-20 ಜನ ಇಲ್ಲಿ ದುಡಿತಾ ಇದ್ದಾರೆ ನೋಡಿ. ನೀವು ಇಡ್ಲಿ ಸೆಕ್ಷನ್ನ ಇಡ್ಲಿ ಆಗಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಡ್ಲಿಯ ಹಿಟ್ಟು ರುಬ್ಬಿ ಇಟ್ಟಿರುವಂಥದ್ದನ್ನು ಕೂಡ ನೋಡ್ತಾ ಇದ್ರಿ. ಇದರಲ್ಲಿ ಒಂದಷ್ಟು ಇಡ್ಲಿಯ ಹಿಟ್ಟು ರುಬ್ಬಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈಗಾಗಲೇ ಇವತ್ತು ಬೆಳಗ್ಗಿನ ಕಾರ್ಯಕ್ರಮಕ್ಕೆ ಉಪಯೋಗಿಸಿದಂತಹ ತೆಂಗಿನಕಾಯಿಗಳನ್ನು ತಾವು ನೋಡ್ತಾ ಇದ್ರಿ. ಎಷ್ಟರ ಮಟ್ಟಿಗೆ ತೆಂಗಿನಕಾಯಿಗಳನ್ನ ಉಪಯೋಗಿಸಲಾಗಿತ್ತು ಅನ್ನುವಂಥದ್ದು. ಈ ಎಲ್ಲ ಬಾಣಸಿಗರನ್ನು ರೆಡಿ ಮಾಡಿದ್ದು ಅಥವಾ ಬಾಣಸಿಗರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವಂಥ ಲೀಡರ್ ಇವರು ರಾಜೇಂದ್ರ ಅವರು. ಸರ್, ಎಷ್ಟು ಜನ ಬಾಣಸಿಗರಿದ್ದಾರೆ? ಇಡೀ ನಿಮ್ಮ ಅಡುಗೆ ಮನೆಯನ್ನು ಒಮ್ಮೆ ನೀವು ತೋರಿಸ್ಬೇಕು, ಏನೆಲ್ಲ ಆಗ್ತದೆ ಅಂತ ತೋರಿಸ್ಬೇಕು. ನಾವೊಂದು 75 ಜನ ಇದ್ದೇವೆ. ಒಂದು ಸಾಯಂಕಾಲ ಒಂದು 10-15 ಸಾವಿರ ಜನ ಆಗ್ತಾರೆ ಅಷ್ಟೇ. ಈಗ ಎಷ್ಟು ಇಡ್ಲಿ, ಎಷ್ಟು ಅಂಬಡೆ? ಒಂದು 15,000, ಇಡ್ಲಿ ಒಂದು 40,000 ಮಾಡ್ತೇವೆ. ಇದೇನು ಇದು ಅವಲಕ್ಕಿ, ಕಡಲೆ, ಶೀರಾ. ಅವಲಕ್ಕಿ ಕಡಲೆ ಬನ್ನಿ ಅವಲಕ್ಕಿ ಕಡಲೆ ಬನ್ನಿ ಅವಲಕ್ಕಿ ಕಡಲೆ ಮತ್ತು ಸ್ವೀಟ್ ಒಂದು ಮಾಡ್ತೇವೆ. ಸ್ವೀಟ್ ಎಷ್ಟು ಇಡ್ಲಿ? ಇಡ್ಲಿ ಒಂದು 40,000 ಮಾಡ್ತೇವೆ. 40,000 ಇಡ್ಲಿ. ಆಮೇಲೆ ಈಗ ಮತ್ತೊಬ್ರು ಇದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೇವೆ. ಅಣ್ಣ ಸರ್, ಏನೆಲ್ಲ ಆಗ್ತದೆ ಬನ್ನಿ ಹೇಳ್ತಾ ಹೋಗಿ. ಇವತ್ತು ನೋಡಿ, ಒಂದು 10,000 ಜನಕ್ಕೆ ಕಡಲೆ ಗಸಿ ಆಗ್ತಾಯಿದೆ. ಒಂದು 40,000 ಇಡ್ಲಿ ರೆಡಿ ಆಗ್ತಿದೆ. ನಿನ್ನೆ ಒಂದು 15,000ಕ್ಕೆ ಸಂಜೆ ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ. ಡೈಲಿ ಒಂದು 20,000 ಜನದ್ದು ಊಟ ಉಪಹಾರ ಎಲ್ಲ ಆಗ್ತಾಯಿದೆ. ಎಲ್ಲ ರಾಜೇಂದ್ರ ಅವರ ನೇತೃತ್ವದಲ್ಲಿ ಆಗ್ತಿದೆ. ಎಷ್ಟು ಜನ ಇದ್ದಾರೆ ಟೋಟಲ್ ಕೆಲಸಗಳು? ಟೋಟಲ್ ಒಂದು 70 ಜನ ಇದ್ದೇವೆ. 70 ಜನ ಇದ್ದೀರಿ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ, ರಾತ್ರಿ 12 ಗಂಟೆ ತನಕ. ಯಾರಿಗೂ ಕೂಡ ಊಟ ಇಲ್ಲ ಅಂತ ಆಗಲಿಲ್ಲ ಇಷ್ಟವರೆಗೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಆಗಿದೆ. ಇದರ ಎಲ್ಲ ಜವಾಬ್ದಾರಿಯನ್ನು ಸುಭಾಷ್ ಚಂದ್ರ ಚೌಟ್ರು ಮತ್ತು
ಪ್ರೇಮ್ ಕುಮಾರ್ ಹೊಸ್ಮಾರ್ ಅವ್ರಿಗೆ ವಹಿಸ್ಕೊಂಡಿದ್ದಾರೆ. ದಿನಕ್ಕೆ ಒಂದೊಂದು ಬಗೆಯ ಸ್ವೀಟ್ ತಯಾರಾಗ್ತಿದೆ. ಒಂದೊಂದು ಬಗೆಯ ಸ್ವೀಟ್ ಎಸ್ 4-5 ದಿವಸ 50,000 ಜನ ಬರುವ ನಿರೀಕ್ಷೆ ಇದೆ ನಮ್ಮದು. ಎಷ್ಟು ಜನ ಬಂದರೂ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಕೊಡುವ ವ್ಯವಸ್ಥೆ ಇದೆ ನಮ್ಮ ಹತ್ರ. ಎಷ್ಟು ಜನ ಬಂದರೂ ವ್ಯವಸ್ಥೆ ಇದೆ. ಓಕೆ, ನೋಡಿ ಅಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಇಲ್ಲೊಂದು ತೆಗೀತಿರುವಂತಹ ಸೀನ್ ತಾವೆಲ್ಲ ನೋಡ್ತಾ ಇದ್ದೀರಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಅವಲಕ್ಕಿ ತೆಗೆದು ಹಾಕ್ತಾ ಇರುವಂಥ ಸೀನನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಭಾಳ ವಿಶೇಷವಾದಕ್ಕೆ ಇದು ನಿಮಗೆ ಕಂಡು ಬರ್ತಾ ಇದೆ. ನೋಡಿ, ಸುಮಾರು 15,000-20,000 ಜನಕ್ಕೆ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ನಾವು ಮುಂದೆ ಹೋಗುವ. ಇಲ್ಲಿ ನೋಡಿ ಮತ್ತೆ ಅವಲಕ್ಕಿಯನ್ನು ತಂದಿಟ್ಟಿರುವಂಥದ್ದು. ಇನ್ನು ಅವಲಕ್ಕಿಯನ್ನು ಅದಕ್ಕೆ ಹಾಕಿ ಅದರಿಂದ ತಯಾರಿಗಳನ್ನು ಮಾಡ್ತಾರೆ, ವಿಶೇಷವಾದ ಉಪಹಾರದ ತಯಾರಿ. ಮತ್ತೊಂದು ಕಡೆ ಈಗಾಗಲೇ ತಯಾರಿ ಆಗಿರುವಂತಹ ಉಪ್ಪಿಟ್ಟು ಅವಲಕ್ಕಿ. ಏನಿದು? ಅವಲಕ್ಕಿ ನೋಡಿ, ಅವಲಕ್ಕಿ ಗೊಜ್ಜು ತಯಾರಾಗಿದೆ. ಅದನ್ನೆಲ್ಲರೂ ಕೂಡ ಈಗ ಸರ್ವ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಸರ್ವ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಂತ ತಾವೀಗ ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಅವಲಕ್ಕಿ ಹೀಗೆ ವೆಜ್ಜಿನಲ್ಲಿ ಬಹಳ ಟೇಸ್ಟಿ ಫುಡ್ಡನ್ನಲ್ಲಿ ತಯಾರಿಸಲಾಗುತ್ತೆ. ಒಟ್ಟಿನಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಅಡುಗೆ ಮನೆಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ನಿರಂತರವಾಗಿ ಶುಚಿಯಾದಂಥ ಆಹಾರವನ್ನು ತಯಾರಿಸೋದ್ರಲ್ಲಿ ಎತ್ತಿದ ಕೈ ರಾಜೇಂದ್ರ ಅವರ ಮೂಲಕ, ಅವರ ತಂಡದ ಮೂಲಕ ಇಲ್ಲಿ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಈಗಲೇ ನಾವು ಹೇಳಿದಂತೆ 60,000 ಅಂಬಡೆ, 40,000ದಷ್ಟು ಇಡ್ಲಿಯನ್ನು ಈಗಾಗಲೇ ಇವತ್ತು ಸಂಜೆಯ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಹೀಗೆ ನಿರಂತರವಾಗಿ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ, ರಾತ್ರಿಯ ಉಪಹಾರಕ್ಕೆ ವ್ಯವಸ್ಥೆ ಎಲ್ಲವೂ ಕೂಡ ಇಲ್ಲಿ ಆಗ್ತಾ ಇದೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ವೇಣೂರು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.